ಹೆತ್ತಪ್ಪೆಯ ಒಂದು ಮಾತನ್ನು ನಡೆಸಿಕೊಡ್ತೀಯ ಕುಮಾರ? ಅಮ್ಮ, ಅದನ್ನು ನೀನು ಬೇಸರದಲ್ಲಿ ಹೇಳಬೇಕಾದಂತಹ ಅಗತ್ಯವಿಲ್ಲ. ನಗು ನಗುತ್ತಾ ಸಂತೋಷದಿಂದ ಹೇಳಬೇಕಾದವಳು ನೀನು. ಒಂದು ಮಾತುಗಳನ್ನು ಯಾಕೆ 10 ಹಲವು ಆಶೆಗಳನ್ನು ವ್ಯಕ್ತಪಡಿಸಿದ್ರು ಮಾಡಬೇಕಾದ ಪುತ್ರ ಧರ್ಮ. ನೀನು ಬಾಯಲ್ಲಿ ಹೇಳಬೇಕಾದ್ದಿಲ್ಲ ತಾಯಿ. ಕಾಲಲ್ಲಿ ತುಳಿದು ತೋರಿಸು. ತಲೆಯಲ್ಲಿ ಹೊತ್ತು ಮಾಡುವುದಕ್ಕೆ ಸಿದ್ಧನಿದ್ದೇನೆ. ಏನಾಗಬೇಕಮ್ಮ ಹೇಳು. ವಿರೋಧಿಗಳ ಸತೆ ಬಡಿಯುವುದಕ್ಕಾಗಿ ಹಿಡಿದ ಕತ್ತಾರಿ ಅಲ್ವೇ ಮಗನೇ ಇದು? ಶತ್ರುಗಳ ಕತ್ತನ್ನು ಕತ್ತರಿಸಿ ಅವರ ರುಂಡವನ್ನು ಯುದ್ಧರಂಗಕ್ಕೆ ಹೋಗುವ ಹೊತ್ತಿನಲ್ಲಿ ಮೊದಲಾಗಿ ತಡೆದು ನಿಲ್ಲಿಸಿದ ಮೊದಲ ವೈರಿ ಯಾರು ಗೊತ್ತೇ ಮಗನೇ? ಈ ನಿನ್ನ ಹೆತ್ತಪ್ಪೆ. ಆದ್ದರಿಂದ ಈ ತಾಯಿಯ ತಲೆಯನ್ನು ಕಡಿದು ಹೋಗು. ತಿನ್ನುವುದಕ್ಕಾಗಿ ಮುಂದುವರಿದವನಿಗೆ ಕಾದ ಸಟ್ಟುಗವನ್ನು ಬಾಯಿಗೆ ತುರುಕಿಸಿದ ಅನುಭವವಾಗಿ ಹೋಯಿತು. ಎಂತಹ ನಿರೀಕ್ಷೆ ನಿರಿಸಿಕೊಂಡು ನಾನು ಬಂದವ. ಅಭಿಮನ್ಯು ರಣಕ್ಷೇತ್ರಕ್ಕೆ ಹೊರಟಿದ್ದಾನೆನ್ನುವಂತಹ ವರ್ತಮಾನ ಮಾತಿಗೆ ತಿಳಿದರೆ ಸಾಕು, ಉಭಯ ಹಸ್ತಗಳನ್ನು ನನ್ನ ಮಸ್ತಕದ ಮೇಲೆ ಇರಿಸಿ ಆಶೀರ್ವಾದವನ್ನು ಕೊಟ್ಟು ಕಳುಹಿಸ್ತಾಳೆ ಎನ್ನುವ ಹಾಗೆ ನನ್ನ ನಿರೀಕ್ಷೆ ಇತ್ತು. ನನ್ನ ನಿರೀಕ್ಷೆ ಹುಸಿಯಾಗಿ ಹೋಯಿತು. ಆಶೀರ್ವಾದ ಎನ್ನುವಂತಹ ಶ್ರೀರಕ್ಷೆ ನನ್ನ ಪಾಲಿಗಿದ್ರೆ ರಣವನ್ನು ಜಯಿಸ್ತೇನೆ ಎನ್ನುವಂತಹ ವಿಶ್ವಾಸ ನನ್ನಲ್ಲಿತ್ತು. ಉತ್ಸಾಹ ಎನ್ನುವಂತಹ ಅಗ್ನಿಗೆ ತುಪ್ಪವನ್ನು ಸುರಿಯುವ ಬದಲಾಗಿ ತಣ್ಣೀರನ್ನು ಎರಚಿದ ಹಾಗಾಯಿತು. ನಾನು ರಣಕ್ಷೇತ್ರಕ್ಕೆ ಹೋಗುವುದು ತನಗೆ ಇಷ್ಟ ಇಲ್ಲವೇ ತಾಯಿ? ನಾನು ಯುದ್ಧಕ್ಕೆ ಹೋಗಬೇಕಿದ್ರೆ ನಿನ್ನ ಕತ್ತನ್ನು ಕತ್ತರಿಸಿ ಮುಂದುವರಿಯಬೇಕೆ? ನಾನೇನು ಪರಶುರಾಮ ಅಂತ ತಿಳ್ಕೊಂಡೆ ಆ ತಾಯಿ? ಅವರಾದರೆ ಹೆತ್ತ ತಾಯಿಯ ತಲೆಯನ್ನು ಕಡಿದು ಮತ್ತೆ ಬದುಕಿಸಿಕೊಂಡಿದ್ದಾನೆ. ಅಂತಹ ಕೆಟ್ಟ ಕಾರ್ಯ ನಾನು ಮಾಡುವುದೂ ಇಲ್ಲ. ಅಂತಹ ದೌರ್ಭಾಗ್ಯ ನನ್ನ ಜೀವನದಲ್ಲಿ ಬರುವುದು ಬೇಡ ತಾಯಿ. ಯಾಕಮ್ಮ ನೀನು ನನ್ನ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಿ? ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆಯೇ? ನಾನು ಎಳೆಯ ಕಂತನಾಗಿರುವಾಗ ಹಾಲನ್ನು ಹಣ್ಣನ್ನು ನೀಡುವಂತಹ ಸಂದರ್ಭ ನನ್ನನ್ನು ನಿನ್ನ ಜಂಗಿಯಲ್ಲಿ ಕುಳ್ಳಿರಿಸಿ ವೀರ ಪುರುಷರ ಕಥೆಗಳನ್ನು ಹೇಳುತ್ತಾ ಇದ್ದವಳು ನೀನು. ಗುರುಕುಲ ಪಿತಾಮಹರಾದಂತಹ ಆಚಾರ್ಯ ಭೀಷ್ಮರ ಕಥೆ ಒಂದು ದಿನವಾದರೆ ಸ್ವರ್ಗಲೋಕದಿಂದ ಐರಾವತವನ್ನೇ ಧರೆಗಿಳಿಸಿದಂತಹ ನನ್ನಪ್ಪನ ಸಾಹಸದ ಗಾಥೆ. ಇದೆಲ್ಲ ಹೇಳುತ್ತಿದ್ದುದು ಯಾಕೆ? ನಿನ್ನ ಮಗನು ಒಬ್ಬ ವೀರನಾಗಬೇಕು, ಶೂರನಾಗಬೇಕು, ರಣಧೀರನಾಗಬೇಕು, ಕೀರ್ತಿಶಾಲಿ ಆಗಬೇಕು ಎನ್ನುವಂತಹ ಹೆಬ್ಬಯಕೆ ನಿನಗಿರ್ಲಿಲ್ವೇ ತಾಯಿ?
ಅದು ಇದ್ದದ್ದೇ ಹೌದಾಗಿದ್ರೆ ನೀನು ತಡೆಯುವುದರಲ್ಲಿ ಅರ್ಥವಿಲ್ಲ. ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆಯೇ? ಹಳಿವು, ಕಳವಳ, ಭೀತಿ, ಕಂಪನ, ಸ್ಖಲನಗಳೆಂಬ 6 ದೋಷಗಳಿಲ್ಲದೆ ವೀತ ಭಯನಾಗಿ ಹುಟ್ಟಿಕೊಂಡ ಕಾರಣ ನಾನು ಅಭಿಮನ್ಯು ಎನಿಸಿಕೊಂಡಿದ್ದೇನೆ. ನಾನು ಹುಟ್ಟಿದಂತಹ ಸಂದರ್ಭದಲ್ಲೇ ದೇವತೆಗಳಿಗೆ ವಿಶೇಷವಾದಂತಹ ಹಬ್ಬವನ್ನು ಏರ್ಪಡಿಸಿದ್ದಾರಂತೆ. ಅವರಿಗೂ ನನ್ನ ಪರಾಕ್ರಮದ ಮೇಲೆ ಶಂಕೆ ಮೂಡಲಿಲ್ಲ. ನೀನು ಶಂಕೆಯನ್ನು ತಡೆಯುವುದರಲ್ಲಿ ಅರ್ಥವಿಲ್ಲ ತಾಯಿ. ಅಮ್ಮ, ಆಶೀರ್ವಾದವನ್ನು ಕೊಟ್ಟು ಕಳುಹಿಸಿದೆ ಅಂತಾದರೆ ಈ ಕಾರ್ಯವನ್ನು ಮಾಡಿ ಪೂರೈಸ್ತೇನೆ. ಆಶೀರ್ವದಿಸಮ್ಮ. ಹೊರಟಿದ್ದಾನೆ ನಿನ್ನ ಮಗ, ಕಳುಹಿಸಿಕೊಡಮ್ಮ, ಕಳುಹಿಸಿ. ಸುರಿವಾ ಕಮನಿಯಲ್ ಇಂದು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳಲ್ಲ. ಯಾಕಮ್ಮ ಕಣ್ಣೀರು? ನಾನಿನ್ನು ರಣಕ್ಷೇತ್ರ ಸೇರಿಕೊಳ್ಳಿಲ್ಲ. ಯಾವನೇ ಒಬ್ಬ ವಿರೋಧಿ ನನ್ನ ಶರೀರವನ್ನು ಘಾಸಿಗೊಳಿಸಿದ್ದಿಲ್ಲ. ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದದ್ದಿಲ್ಲ. ಆದರೂ ನೀನು ಕಣ್ಣೀರು ಸುರಿಸ್ತಾ ಇದ್ದಿ ಯಾಕೆ? ನಿನ್ನ ಅಂತರಂಗದ ನೋವೇನೆನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಭಿಮನ್ಯು. ಗಂಡಿಗೆ ಗಂಡಾಗಿ, ಹೆಣ್ಣಿಗೆ ಹೆಣ್ಣಾಗಿ ಇರುವ ಒಬ್ಬನೇ ಒಬ್ಬ ಮಗ. ಯಾವ ತಾಯಿಯಾಗಲಿ ಮಕ್ಕಳನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಒಂದು ವೇಳೆ ಶೋಕ ಎನ್ನುವುದು ಜೀವನದ ಕೊನೆಯವರೆಗೂ ಅವಳಿಗೆ ಬಾಧಿತವಾಗಿರ್ತದೆ. ಹಾಗಾಗಿ ಮುಂದೆ ಬರುವಂತಹ ಆಪತ್ತನ್ನು ಯೋಚಿಸಿ ನೀನು ಕಣ್ಣೀರು ಸುರಿಸ್ತಾ ಇದೆಯಾ ತಾಯಿ? ಯಾಕಮ್ಮ ಸ್ವಾರ್ಥಿಯಾಗಿದ್ದೆ ನೀನು? ನಮ್ಮ ಪಾಂಡವರ ಪಕ್ಷವನ್ನೊಮ್ಮೆ ಸರಿಯಾಗಿ ನೋಡು. ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯರೆಷ್ಟು, ಮಕ್ಕಳನ್ನು ಕಳೆದುಕೊಂಡಂತಹ ತಾಯಂದಿರೆಷ್ಟು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಂತಹ ಅಕ್ಕ ತಂಗಿಯಂದಿರೆಷ್ಟು. ತಮ್ಮ ಬದುಕಿಗೆ ಆಧಾರವಾಗಿರುವಂತಹ ಪ್ರತಿಯೊಬ್ಬರನ್ನು ತಾವು ಕಳೆದುಕೊಂಡಿದ್ದೇವೆ ಎನ್ನುವಂತಹ ನೋವು ಅವರ ಮನಸ್ಸಿನಲ್ಲಿದೆ ತಾಯಿ. ಅಳಿದು ಹೋದವರ ಪ್ರಾಣಕ್ಕೆ ಬೆಲೆ ಇಲ್ವೇ ತಾಯಿ? ನಿನ್ನ ಮಗ ಮಾತ್ರ ಉಳಿಬೇಕು, ನಿನ್ನ ಮಗ ಬೆಳೆಯಬೇಕು, ನಾವು ಸಂತೋಷವಾಗಿರಬೇಕು ಎನ್ನುವಂತಹ ಸ್ವಾರ್ಥ ಭಾವನೆ ಖಂಡಿತ ಸಲ್ಲದು. ಪಾಂಡವರ ಪಕ್ಷದಲ್ಲಿರುವಂತಹ ಪ್ರತಿಯೊಬ್ಬರು ಯಾಕಾಗಿ ಮಡಿದಿದ್ದಾರೆ ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡು. ಕೇವಲ ಹಸ್ತಿನಾವತಿಯ ಒಡೆತನವನ್ನು ಧರ್ಮಜನಿಗೆ ದೊರಕಿಸಿಕೊಡಬೇಕೆನ್ನುವಂತಹ ಉದ್ದೇಶದಿಂದ ತಮ್ಮ ಪ್ರಾಣದ ಹಂಗನ್ನು ತೊರೆದು ವೀರಾವೇಶದಿಂದ ಹೋರಾಡಿ ಮಡಿದಿದ್ದಾರೆ. ಹಾಗಿದ್ರೆ ಉಳಿದವರ ಕಣ್ಣೀರು ಒರೆಸುವುದಕ್ಕಾಗಿ ಇಂದು ನಾನು ಹೊರಟು ನಿಂತಿದ್ದೇನೆ. ಯೋಚನೆ ಮಾಡಬೇಡ ತಾಯಿ, ಆಶೀರ್ವದಿಸು, ಕಳುಹಿಸು. ನಾನು ಎಷ್ಟೇ ಬೇಡಿಕೊಂಡರೂ ಕೂಡ ಅಮ್ಮ ಆಶೀರ್ವಾದ ಮಾಡುವುದಕ್ಕೆ ಮುಂದಾಗುವುದಿಲ್ಲ. ಹಾಗೆಂತ ಹೋಗದೆ ನಿರ್ವಾಹವಿಲ್ಲ. ಈಗಾಗಲೇ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾನೆ ಎನ್ನುವಂತಹ ವರ್ತಮಾನ ನನ್ನಂತಹ ಹೊಂತಕಾರಿ ಯುವಕರಿಗೆ ತಿಳಿದಾಗಿದೆ. ಒಂದು ವೇಳೆ ಮಾತೆಯ ಕಣ್ಣೀರನ್ನು ಕಂಡು ನಾನು ಇಲ್ಲೇ ಉಳಿದೇನೆಂದಾದ್ರೆ ನಾಳೆ ಕರತಟ್ಟಿನ ಗಾಡಿಯಾರು ವೀರಾವೇಶದಿಂದ ಅಭಿಮನ್ಯು ಯುದ್ಧಕ್ಕೆ ಹೊರಟ ಮಾತೆಯ ಕಣ್ಣೀರನ್ನು ಕಂಡು ಹೇಡಿಯಂತೆ ಮನೆಯೊಳಗುಳಿದ ಎನ್ನುವ ಹಾಗೆ ಅವರ ಮುಂದೆ ಅಪಹಾಸ್ಯಕ್ಕೆ ನಾನು ಒಳಗಾಗಬಾರದು. ತಾಯಿ ಆಶೀರ್ವಾದ ಮಾಡದೇ ಇದ್ರೆ ಏನಂತೆ? ಹೆತ್ತ ತಾಯಿಗೆ ನಿಂತಲ್ಲಿಂದಲೇ ಪ್ರದಕ್ಷಿಣೆ ಬಂದರೆ ಈ ಭೂಮಿಯನ್ನೇ ಸುತ್ತಿದ ಫಲ ಬರ್ತದಂತೆ. ಮಾತೃಭಕ್ತಿಗೆ ಕಲಶವನ್ನು ಇಡ್ತೇನೆ. ಹೆತ್ತ ತಾಯಿಯ ಪಾದದಲ್ಲಿರುವಂತಹ ಧೂಳನ್ನೇ ಮಹಾಪ್ರಸಾದವನ್ನು ಹಾಗೆ ಸ್ವೀಕರಿಸ್ತೇನೆ. ಅದೇ ನನ್ನ ಪಾಲಿಗೆ ಶ್ರೀರಕ್ಷೆಯಾಗಲಿ, ಅದೇ ನನ್ನ ಪಾಲಿಗೆ ಶ್ರೀರಕ್ಷೆಯಾಗಲಿ, ಅದೇ ನನ್ನ ಪಾಲಿಗೆ ಶ್ರೀರಕ್ಷೆಯಾಗಲಿ. ಜನನಿಯ
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.